ಕರ್ನಾಟಕವನ್ನ ತಾಲಿಬಾನ್ ಮಾಡುವುದಕ್ಕೆ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಎಂದು ಸಚಿವ ಸುನೀಲ್ ಕುಮಾರ್ ಹೇಳಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಹಿಜಾಬ್ ಕೇಸರಿ ಶಾಲು ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಜನಮಾನಸದಲ್ಲಿ ಶಾಲಾ ಕಾಲೇಜುಗಳಿಗೆ ಸಮವಸ್ತ್ರ ಬೇಕು ಎಂಬ ಅಭಿಪ್ರಾಯವಿದೆ. ಖುಷಿ ಬಂದಾಗ ಒಬ್ಬೊಬ್ಬರು ಒಂದೊಂದು ವಸ್ತ್ರವನ್ನು ಹಾಕಿಕೊಂಡು ಬರುವುದಕ್ಕೆ ಅಲ್ಲ, ನಿಯಮಗಳು ಅನ್ನೋದಕ್ಕಿಂತ ಇದೊಂದು ಸಂಪ್ರದಾಯವಾಗಿದೆ. ಕರ್ನಾಟಕ, ಉಡುಪಿ, ಮಂಗಳೂರು ಜಿಲ್ಲೆಯನ್ನ ತಾಲಿಬಾನ್ ಮಾಡಲು ಬಿಡೋದಿಲ್ಲ. ಸಮವಸ್ತ್ರ ನಿಯಮಕ್ಕೆ ಸಮಿತಿ ರಚನೆ ಮಾಡುವುದಾಗಿ ಶಿಕ್ಷಣ ಇಲಾಖೆ ಈಗಾಗಲೇ ಸ್ಪಷ್ಟ ಮಾಡಿದೆ. ಶೀಘ್ರವಾಗಿ ಸುತ್ತೋಲೆ ನೀಡುವುದಾಗಿ ಹೇಳಿದೆ. ಪ್ರವಾಸ ಭಾಗ್ಯ, ಶಾದಿ ಭಾಗ್ಯವನ್ನ ಇಟ್ಟುಕೊಂಡು ಎಲ್ಲದರ ನಡುವೆ ಜಾತಿ ವಿಷಬೀಜ ಬಿತ್ತಿದವರು ಮಾಜಿ ಸಿಎಂ ಸಿದ್ದರಾಮಯ್ಯ. ಆ ವಿಷಬೀಜದ ಮುಂದುವರೆದ ಭಾಗವೇ ಹಿಜಾಬ್ ವಿವಾದ ಎಂದರು. ಕಾಲೇಜುಗಳಿಗೆ ಸಮವಸ್ತ್ರಗಳು ನಿಶ್ಚಿತವಾಗಿರಬೇಕು. ಖುಷಿ ಬಂದಾಗೆ ಒಬ್ಬರೊಬ್ಬರು ಒಂದೊಂದು ವಸ್ತ್ರಗಳನ್ನು ಹಾಕ್ಕೊಂಡು ಬರಲಿಕ್ಕೆ ಅವಕಾಶಗಳಿಲ್ಲ. ನಿಯಮಾವಳಿಗಳು ಅನ್ನೋಕ್ಕಿಂತ ಹೆಚ್ಚಾಗಿ ಸಂಪ್ರದಾಯ ಇದು. ಸಮವಸ್ತ್ರ ಅನ್ನುವಂಥದ್ದು ಒಂದು ಸಂಪ್ರದಾಯದ ನೆಲೆಯಲ್ಲಿ ಯಾಕೆ ಪ್ರಾರಂಭ ಮಾಡಿದ್ರು ಅನ್ನೋದು ಗೊತ್ತಿದೆ. ಅದು ಬಿಟ್ಟು ತಮ್ಮ ಧರ್ಮದ ಕಾರಣಕ್ಕೆ, ಇನ್ಯಾವುದೋ ಮತೀಯ ಕಾರಣಕ್ಕೆ ಈ ರೀತಿ ವಸ್ತ್ರಗಳನ್ನು ಹಾಕ್ಕೊಂಬರೋದನ್ನು ನಾವು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಕರ್ನಾಟಕ ಅಥವಾ ಉಡುಪಿ, ಮಂಗಳೂರು ಜಿಲ್ಲೆಯನ್ನು ತಾಲಿಬಾನ್ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಮತ್ತು ಶಿಕ್ಷಣ ಇಲಾಖೆ ಈಗಾಗಲೇ ಸ್ಪಷ್ಟ ಮಾಡಿದೆ. ನಾವು ವಸ್ತ್ರ ಸಮಿತಿಗೆ ಸಂಬಂಧಪಟ್ಟಂತೆ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯ ಅಭಿಪ್ರಾಯವನ್ನು, ಕಾನೂನು ಅಭಿಪ್ರಾಯವನ್ನು ತೆಗೆದುಕೊಂಡು ಅತ್ಯಂತ ಶೀಘ್ರದಲ್ಲಿ 2-3 ದಿನದ ಅವಧಿಯಲ್ಲಿ ನಾವು ಸುತ್ತೋಲೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದರ ನಡುವೆ ವಿದ್ಯಾರ್ಥಿಗಳು ಕೋರ್ಟಿಗೆ ಹೋಗ್ತಾರೆ ಅಂತ ಆದರೆ ಇದರಿಂದ ಯಾವ ಸಂಘಟನೆ ಇದೆ? ಸರ್ಕಾರಿ ಶಾಲೆಗಳಿಗೆ ಶುಲ್ಕವನ್ನು ಕಟ್ಟಲಿಕ್ಕೆ ಕಷ್ಟ ಇದೆ ಅಂತ ಹೇಳುವಂಥ ಒಂದು ವಲಯದ ವಿದ್ಯಾರ್ಥಿಗಳು ಕೋರ್ಟಿಗೆ ಹೋಗ್ತಾರೆ ಅಂತಾದರೆ ಇದರಿಂದ ಯಾರ ಕೈವಾಡ ಇದೆ? ಹಾಗಾದ್ರೆ ಅಂದರೆ ಇವತ್ತು ಶಿಕ್ಷಣದ ಕ್ಯಾಂಪಸ್ನ ಒಳಗೆ ಇನ್ಯಾವುದೋ ಮತೀಯ ಸಂಗತಿಗಳನ್ನು ವಿಜೃಂಭಿಸುವಂಥ ಕಾರ್ಯಕ್ಕೆ ಇವತ್ತು ಕೆಲವು ಸಂಘಟನೆಗಳು, ಕೆಲವೇ ವ್ಯಕ್ತಿಗಳು, ಎಲ್ಲರೂ ಅಂತ ನಾನು ಹೇಳೋದಿಲ್ಲ, ಕೆಲವು ವ್ಯಕ್ತಿಗಳು ಈ ರೀತಿಯಾದಂಥ ಕುಕೃತ್ಯವನ್ನು ನಡೆಸಲಿಕ್ಕೆ ಹೊರಟಿದ್ದಾರೆ. ಸಿದ್ದರಾಮಯ್ಯ ಕಾದರು ಎಲ್ಲ ಸಂದರ್ಭದಲ್ಲೂ ಕೂಡ ಮತೀಯವಾಗಿ ಆಲೋಚನೆಯನ್ನು ಮಾಡ್ತಾರೆ. ಜಾತಿಗಳ ನಡುವೆ ಎತ್ತು ಕಟ್ಟುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರೇ ಈ ರಾಜ್ಯದಲ್ಲಿ ಆರಂಭ ಮಾಡಿದ್ದು. ಪ್ರವಾಸ ಭಾಗ್ಯವನ್ನು ಇಟ್ಕೊಂಡು, ಶಾದಿ ಭಾಗ್ಯವನ್ನು ಇಟ್ಕೊಂಡು ಎಲ್ಲದನ್ನು ಕೂಡ ಜಾತಿಯ ನಡುವೆ ವಿಷಬೀಜವನ್ನು ಬಿತ್ತಿದ್ದು ಸಿದ್ದರಾಮಯ್ಯವರೇ. ಆ ವಿಷಬೀಜದ ಮುಂದುವರಿದ ಭಾಗ ಇದು ಅಂತ ನಾನು ಅಂದ್ಕೊಳ್ತೇನೆ. ಇದರಲ್ಲಿ ಒಂದು ಕಡೆಗೆ ನಮಗೆ ಮೊನ್ನೆ ತನಕ ಏನು ಅನ್ನಿಸ್ತಾ ಇತ್ತು ಅಂತಂದರೆ ಯಾವುದೋ ಇಸ್ಲಾಂ ಸಂಘಟನೆಗಳು ಇದರಿಂದ ಕೈವಾಡ ಇದೆಯೋ ಅಂತ ಅನ್ನಿಸ್ತಾ ಇತ್ತು. ಇವತ್ತು ಖಾದರ್ ಅವರ ಮತ್ತು ಸಿದ್ದರಾಮಯ್ಯನವರ ಹೇಳಿಕೆಗಳನ್ನು ನೋಡಿದಾಗ ಇದರಿಂದ ಇಸ್ಲಾಂ ಸಂಘಟನೆ ಇದೆಯಾ, ಇವರು ಇದ್ದಾರೋ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇವತ್ತು ನಿರ್ಮಾಣ ಆಗ್ತಾ ಇದೆ.